ನಮಸ್ತೆ ಮಹೇಶಣ್ಣ ನಮಸ್ತೆ. ನಮಸ್ತೆ. ಇದು ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಮರು ತನಿಖೆ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ. ಅಂದ್ರೆ ಸಿಬಿಐ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಅದರ ಜೊತೆಗೆ ಚಂದಪ್ಪ ಗೌಡ್ರಿ ಏನೊಂದು ಅರ್ಜಿ ಸಲ್ಲಿಸಿದ್ರು ಸೌಜನ್ಯ ತಂದೆ ಮರು ತನಿಖೆ ಮಾಡ್ಬೇಕಂತ ಹೇಳಿ, ಅದನ್ನು ಕೂಡ ವಜಾಗೊಳಿಸಿದ್ದಾರೆ. ಈ ಒಂದು ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ, ಆಲ್ರೆಡಿ ನಮಗೆ ಸೌಜನ್ಯನ ಕೇಸು ಮರು ತನಿಖೆಗೆ ಯಾವಾಗ ಸರ್ಕಾರದ ಏನು ವಕೀಲರು ಆಕ್ಷೇಪ ವ್ಯಕ್ತಪಡಿಸುವಾಗಲೇ ಈ ಸರ್ಕಾರವೇ ಇದಕ್ಕೆ ವಾಪಸ್ ಮಾಡ್ತಾ ಇದೆ ಮರು ತನಿಖೆ ಮಾಡುವುದನ್ನು. ಯಾಕಂತ ಹೇಳಿದ್ರೆ ಅತ್ಯಾಚಾರಿಗಳು ಸಿಕ್ಕಿ ಬೀಳ್ತಾರೆ ಅನ್ನುವಂಥದ್ದನ್ನು ನಮಗೆ ಮನವರಿಕೆ ಆಗಿತ್ತು. ಮರು ತನಿಖೆಗೆ ಕೊಡುವುದಿಲ್ಲ ಅನ್ನುವಂಥದ್ದು ನಮಗೆ ಗಮನದಲ್ಲಿ ಇದ್ದಂಥದ್ದು. ನಮ್ಗೆ ಅದು ದೊಡ್ಡ ತಲೆಬಿಸಿ ಅಲ್ಲ. ನಾವು ಇವತ್ತಲ್ಲ ನಾಳೆ ಸುಪ್ರೀಂ ಕೋರ್ಟಿಗೆ ಹೋಗ್ಲೇಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದು. ನಾವು ಅದನ್ನು ಮುಂದೆ ತೀರ್ಮಾನ ಮಾಡ್ತೇವೆ ನಾವು ಅದರ ಬಗ್ಗೆ. ಇದ್ರ ಜೊತೆಯಲ್ಲಿ ನಾವೇನು 12 ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೇವ, ಇವನು ಸಂತೋಷ್ ರಾವ್ ನಿರಪರಾಧಿ, ಅವನು ಸೌಜನ್ಯವನ್ನು ಅತ್ಯಾಚಾರ ಮಾಡಿದ್ದಲ್ಲ, ಅವನು ನಿರಪರಾಧಿ, ಅವನಿಗೆ ಮತ್ತೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಏನು 12 ವರ್ಷಗಳಿಂದ ಅದು ಇವತ್ತು ಪ್ರೂವ್ ಆಯ್ತು. ಇನ್ನೊಂದ್ಸಲ ಪ್ರೂವ್ ಆಯ್ತು ಅದು. ಯಾಕಂತ ಹೇಳಿದ್ರೆ ಕಳೆದ 2023 ಜೂನ್ 16ರಂದು ಏನು ಆದೇಶ ಬಂತು, ಇದು ನಮ್ಮ ಸಿಬಿಐ ವಿಶೇಷ ನ್ಯಾಯಾಲಯ ಕೊಟ್ಟಂತ ತೀರ್ಪು, ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ. ನಿರಪರಾಧಿ ಅಂತ ಹೇಗೆ ಹೇಳಿದೆ ಅಂತ ಹೇಳಿದ್ರೆ, ಸಂತೋಷ್ ರಾವ್ಗೂ ಮತ್ತು ಈ ಸಂಬಂಧಕ್ಕೂ ಯಾವುದೇ ಅತ್ಯಾಚಾರಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಅಂತ. ಅವನು ನಿರಪರಾಧಿ ಅಂತ ಹೇಳಿದ್ರೆ ಹಾಗೆ ಹೇಗೆ ನಿರಪರಾಧಿ ಅಲ್ಲ, ಏನು ಸಾಕ್ಷಿ ಇಲ್ಲದೆ ನಿರಪರಾಧಿ, ಅದು ಇಲ್ಲದೆ ಅದಲ್ಲ. ಅವನ ಅಪರಾಧಿ ಅಲ್ಲ, ಅವನಿಗೆ ಮತ್ತೆ ಈ ಒಂದು ಘಟನೆಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಗಿರುವಂತದ್ದು 2023 ಜೂನ್ 16ರಂದು. ಆವಾಗ ಒಂದು ಆ ಕೋರ್ಟಲ್ಲಿ ಬರ್ದಿರ್ತಾರೆ, ಅದರಲ್ಲಿ ಯಾರೋ ಅಧಿಕಾರಿಗಳು ಮತ್ತು ಡಾಕ್ಟರ್ಸ್ಗಳು ತಪ್ಪು ಮಾಡಿದ್ದಾರೆ, ಅದೊಂದು ಕಮಿಟಿ ರಚನೆ ಮಾಡಿ ಅವರನ್ನು ತನಿಖೆ ಮಾಡಬೇಕು ಅಂತ ಹೇಳಿ. ಈ ಪೆದ್ದ ಸರ್ಕಾರಗಳು ಇಲ್ಲಿ ತನಕ ಅವರನ್ನು ಅಕ್ವಿಟಲ್ ಕಮಿಟಿ ರಚನೆಯೂ ಮಾಡಲಿಲ್ಲ, ತನಿಖೆಯೂ ಮಾಡಲಿಲ್ಲ. ಇವರು ಅತ್ಯಾಚಾರದ ಪರವಾಗಿ ನಿಂತವರು ಇವರು, ಈ ಸರ್ಕಾರದವರು. ಮೊನ್ನೆ ನಾವು ಈಗ ಚಂದಪ್ಪ ಗೌಡ್ರು ಕೂಡ ಇದನ್ನು ಮಾಡುವಾಗಲೂ ಕೂಡ ಹೇಳಿದ್ದಾರೆ, ಸರ್ಕಾರದಿಂದ ನಮ್ಗೆ ಒಂದು ಇದು ಕೊಡಿ, NOC ಕೊಡಿಸಿ ನಿಮ್ಮ ಸರ್ಕಾರದ ಇದರಿಂದ ಅಂತ ಹೇಳಿ. ಮೊನ್ನೆ ಇದು ತನಿಖೆ ಆಗುವಂತ ಈ ಏನು ಚಂದಪ್ಪ ಗೌಡ್ರು ಮಾಡಿದಂತ ತನಿಖೆ ಇದು ತನಿಖೆ ಆಗುವಾಗಲೂ ಕೂಡ ಅವರ ಸರ್ಕಾರಿ ವಕೀಲರು ಯಾಕೆ ಮರು ತನಿಖೆ ಮಾಡ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಸರ್ಕಾರಗಳು ಎಲ್ಲ ಅತ್ಯಾಚಾರಗಳ ಪರವೇ ಅಂತ ಹೇಳಿ ನಮ್ಗೆ ಗೊತ್ತಿತ್ತು, ಅದನ್ನ ಬಿಟ್ಟು ಬಿಟ್ಟಿದ್ದೇವೆ ನಾವು. ಈಗ ಹೇಳುವಂತದ್ದು ಏನು, ಇವನಿಗೆ ಸಂತೋಷ್ ರಾವ್ ನಿರಪರಾಧಿ ಅನ್ನುವಂಥದ್ದನ್ನು ನಾವು ಅವರ ಲಾಯರ್ ಆದಂತ ಮೋಹಿತ್ ಕುಮಾರ್ ಅವನು ಈ ಪ್ರಕರಣದಲ್ಲಿ ಭಾಗಿಯಲ್ಲ. ಜನಸಾಮಾನ್ಯರ ಮಧ್ಯದಲ್ಲಿ ಕೆಲವು ಮಾಧ್ಯಮಗಳು ಮಾರ್ಕೊಂಡ ಮಾಧ್ಯಮಗಳೆಲ್ಲ ಹೇಳ್ತಾ ಇದ್ದಾವೆ ಅವನೇ ಆರೋಪಿ ಅಂತ ಹೇಳಿ. ಅದಕ್ಕೊಂದು ಪೂರ್ಣಾವತಿ ಆಯ್ತು ಇವತ್ತು. ಹೌದು, ಅಂದ್ರೆ ಇಲ್ಲಿ ಸಿಬಿಐನ ವಿಶೇಷ ಕೋರ್ಟ್ ಏನು ತೀರ್ಪನ್ನ ಕೊಟ್ಟಿತ್ತು ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತೇಳಿ, ಅದನ್ನ ರದ್ದುಪಡಿಸಬೇಕಂತ ಈಗ ಸಿಬಿಐ ಒಂದು ಸಲ್ಲಿಸಿದ್ದ ಅರ್ಜಿ ಹೈಕೋರ್ಟ್ ಅಲ್ಲಿ ವಜಾ ಆಗಿದೆ. ವಜಾ ಆಗಿ ಅವನು ನಿರಪರಾಧಿ ಅನ್ನುವಂಥದ್ದನ್ನೇ ಸಾಬೀತಾಯ್ತು ಅಲ್ಲಿ. ಓಕೆ, ಅಂದ್ರೆ ಈಗ ಏನು ಕೆಲವರು ಏನು ಬಿಂಬಿಸ್ತಾ ಇದ್ರು ಸಂತೋಷ್ ರಾವ್ ಆರೋಪಿ ಅನ್ನೋದು, ಮತ್ತೊಮ್ಮೆ ಹೈಕೋರ್ಟ್ ಈಗ ಅದನ್ನ ವಜಾ ಮಾಡುವ ಮೂಲಕ ನಿಮ್ಮ ವಾದ ಏನಿತ್ತು ಅವ ಆರೋಪಿ ಅಲ್ಲ ಅನ್ನೋದಕ್ಕೆ ಒಂದು ವರ್ಷದ ವಾದ ಹೋರಾಟಕ್ಕೆ ನಿಮ್ಗೆ ಈಗ ಒಂದು ಜಯ ಸಿಕ್ಕಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ದೊಡ್ಡ ಮಟ್ಟದ ಜಯ. ಓಕೆ, ಈಗ ಮತ್ತೊಂದು ಕಡೆಯಲ್ಲಿ ನಮ್ಗೆ ಏನಂತ ಹೇಳಿದ್ರೆ ನೋಡಿ, ಇವರು ಈಗ ಈ ಕೇಸನ್ನು ಮರು ತನಿಖೆಗೆ ಇದು ಮಾಡ್ಲಿಲ್ಲ, ಸೀದಾ ಇದು ಮಾಡಿದ್ರು, ಏನು ಡಿಸ್ಮಿಸ್ ಮಾಡಿದ್ರು. ನಮ್ಗೆ ಸುಪ್ರೀಂ ಕೋರ್ಟ್ಗೆ ಆದಷ್ಟು ಬೇಗ ಹೋಗ್ಲಿಕ್ಕೆ ಅವಕಾಶ ಅಲ್ಲ. ಈಗ ನನ್ನ ಪ್ರಶ್ನೆ ಇರೋದು ನೋಡಿ, ಸೌಜನ್ಯ ತಂದೆ ಕೂಡ ಒಂದು ಅರ್ಜಿ ಸಲ್ಲಿಸಿದ್ರು ಹೈಕೋರ್ಟ್ ನಲ್ಲಿ ಇಡೀ ಕೇಸನ್ನ ಮರು ತನಿಖೆಗೆ ಒಳಪಡಿಸಬೇಕಂತೇಳಿ. ಸೊ ಇವತ್ತು ಹೈಕೋರ್ಟ್ ಆ ಅರ್ಜಿಯನ್ನು ಕೂಡ ವಜಾ ಮಾಡಿದೆ. ಈಗ ನಿಮ್ಮ ಹೋರಾಟ ಇರೋದು ಒಂದು ಕಡೆ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅನ್ನೋದು ನಿಮ್ಮ ಹೋರಾಟ, ನೈಜ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕನ್ನೋದು ನಿಮ್ಮ ಹೋರಾಟ. ಖಂಡಿತ. ಹಾಗಾಗಿ ಇವತ್ತು ಚಂದಪ್ಪ ಗೌಡ್ರ ಅರ್ಜಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ನಿಮಗೆ ನೈಜ ಆರೋಪಿಗಳ ಪತ್ತೆ ಆಗ್ಬೇಕಿದ್ರೆ ಇದು ಮರು ತನಿಖೆ ಆಗ್ಬೇಕು. ಹೈಕೋರ್ಟ್ ಅಲ್ಲಿ ಆ ಕೇಸಿಗೆ ಬಿದ್ದು ಹೋಗಿದೆ. ನಿಮ್ಮ ಮುಂದಿನ ಹಾದಿರೋದು ಸುಪ್ರೀಂ ಕೋರ್ಟ್ ಮಾತ್ರ. ಹಾಗಿದ್ರೆ ಸುಪ್ರೀಂ ಕೋರ್ಟ್, ಹೌದು, ಕದ ತರ್ತೀರಿ ಹಾಗಿದ್ರೆ ಸುಪ್ರೀಂ ಕೋರ್ಟ್ ಇದ್ದು? ಸುಪ್ರೀಂ ಕೋರ್ಟ್ಗೆ ಖಂಡಿತ ಹೋಗ್ತೇವೆ ನಾವು. ನೋಡಿ, ಒಂದು ವೇಳೆ ಇವತ್ತು ಅತ್ಯಾಚಾರಿಗಳ ಪರವಾಗಿ ತೀರ್ಪು ಬರ್ತಾ ಇದ್ರೆ ಅವರು ಹೋಗ್ತಿದ್ರು ಸುಪ್ರೀಂ ಕೋರ್ಟ್, ನಮ್ಮ ಪರವಾಗಿ ಹೋಗ್ತಿದ್ರೆ ಅವರು ಹೋಗ್ತಿದ್ರು.
ಓಕೆ. ಈಗ ನಮ್ಗೆ ನ್ಯಾಯ ಬೇಕಾಗಿರೋದು ಅಲ್ಲಿ ಆ ಹುಡುಗಿ ಅನ್ನುವಂಥದ್ದೊಂದು ಹೆಣ್ಣು ಮಗು ಅನ್ನುವಂಥದ್ದು ಅದು ಪ್ರಕೃತಿ. ಅದು ಕರ್ನಾಟಕ ರಾಜ್ಯದ ರಾಜ್ಯ ಹೆದ್ದಾರಿಯಲ್ಲಿಯೇ ಸ್ಟೇಟ್ ಹೈವೇಯಲ್ಲಿಯೇ ಆದಂತ ಒಂದು ಅತ್ಯಾಚಾರ ಕೊಲೆ ಪ್ರಕರಣ, ಬ್ರೂಟಲ್ ರೇಪ್. ಅದನ್ನೇ ಪತ್ತೆ ಮಾಡ್ಲಿಕ್ಕೆ ನಮ್ಮ ರಾಷ್ಟ್ರದ ಯಾವುದೇ ಸಂಸ್ಥೆಗಳಿಗೆ ಆಗುದಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಕೇಳಲ್ವ ಇದು? ಆರೋಪಿ ಯಾರು ಅಂತ ಆಗ್ಬೇಕಲ್ಲ, ಅವನಲ್ಲ ಸಂತೋಷ್ ರಾವಲ್ ಅಂತ 2 ಸಲ ಸಾಬೀತಾಯ್ತು. ಹೌದು. ಹಾಗಾದ್ರೆ ಈ ಕೋರ್ಟ್ಗಳಲ್ಲಿ ಅದನ್ನು ತನಿಖೆ ಮಾಡುವುದಿಲ್ಲ, ಅದನ್ನ ಹಾಗೆ ಬಿಟ್ರೆ 12 ವರ್ಷ ಆಯ್ತು, 13 ವರ್ಷ ಆಯ್ತು, ಇದನ್ನು ಹೇಗೆ ಮಾಡುದು ಅಂತ ಹೇಳಿದ್ರೆ ಹಾಗಾದ್ರೆ ಇದನ್ನು ಮುಚ್ಚಿಸಿದವರು ಯಾರು? ಆ ಫೊರೆನ್ಸಿಕ್ ಲ್ಯಾಬ್ನ ಎಲ್ಲಾ ಮಾಹಿತಿಗಳನ್ನೆಲ್ಲ ನಾಶ ಮಾಡಿದವರು ಯಾರು? ಸಿಸಿ ಫುಟೇಜ್ಗಳನ್ನು ನಾಶ ಮಾಡಿದವರು ಯಾರು? ಅದು ಕೂಡ ನಮ್ಗೆ ಇನ್ನೊಂದು ನೋಡಿ, ದೊಡ್ಡ ವಿಷಯ ಅಂತ ಹೇಳಿದ್ರೆ ಎಕ್ವಿಟಲ್ ಕಮಿಟಿಗೆ ಎಷ್ಟು 23 ಜೂನ್ 16 ಆರ್ಡರ್ ಆಗಿದೆ ಅಲ್ಲ, ಇನ್ನು ಅದನ್ನು ಈಗ ತನಿಖೆಗೆ ತಗೊಳ್ಬಹುದಲ್ಲ. ಓಕೆ. ಎಕ್ವಿಟಲ್ ಕಮಿಟಿ ಮಾಡಿ ಈಗ ಅದನ್ನು ತನಿಖೆಗೆ ತಗೊಳ್ಬಹುದಲ್ಲ ಯಾರು ಅಂತ ಹೇಳಿ. ಜೂನಿನ ಆದೇಶವನ್ನೇ ಇಟ್ಕೊಂಡು ಈಗ ಮೊನ್ನೆ ನಾವೆಲ್ಲ ಕೇಳುವಾಗ ಏನ್ ಹೇಳ್ತಿದ್ರು, ಇಲ್ಲ ನೀವು ಅಪೀಲ್ ಮಾಡಿದ್ದೀರಿ, ಸಂತೋಷ್ ರಾವ್ನ ಪರವಾಗಿ ಕೋರ್ಟಿಗೆ ಹೋಗಿದ್ದಾರೆ, ಹಾಗೆ ಈಗ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ನಾವು ಕೇಳುವಾಗ. ಸರಿ. ಈಗ ಇದೆಲ್ಲ ಹೋಗಿ ಆಯ್ತಲ್ಲ, ಈಗ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಕಮಿಟಿ ಮಾಡಿ ತನಿಖೆ ಮಾಡಬಹುದಲ್ಲ ಸರ್ಕಾರ ಆ ತನಿಖೆ ಹಾದಿ ಕೂಡ ಸುಗಮ ಆಗುತ್ತೆ ಅಂತ ನೀವು ಹೇಳ್ತೀರಿ? ಖಂಡಿತ ಮಾಡ್ಬೇಕೀಗ. ಮಾನ ಮುಖ ಏನಾದ್ರೂ ಚರ್ಮ ಇದ್ರೆ ಮುಖದಲ್ಲಿ ಈ ಸರ್ಕಾರದ ಮಾಡ್ಲೇಬೇಕು ಅವರು. ಓಕೆ ಓಕೆ. ಇಲ್ಲಾದ್ರೆ ಅತ್ಯಾಚಾರಿಗಳ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ನಾಳೆ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ಅವರು, ರಾಜ್ಯ ಸರ್ಕಾರ. ಅದೇ ಹೇಳುವಂತದ್ದು ನಾವು. ಸೊ 2 ಬಾರಿ ಈಗ ಸಂತೋಷ್ ರಾವ್ ನಿರಪರಾಧಿ ಅನ್ನೋದು ಈ ಒಂದು ತೀರ್ಪಿನಲ್ಲಿ ಸಾಬೀತಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದ್ರೆ ನಿಮಗೆ ಇದರ ಮರು ತನಿಖೆಗೆ ಏನು ನೀವು ಆದೇಶ ಕೊಟ್ಟಿದ್ರಿ ಸೌಜನ್ಯ ಕೇಸ್, ಅದು ಈಗ ಕೂಡ ಇಲ್ಲಿ ಅರ್ಜಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ನೀವು? ಖಂಡಿತ ಹೋಗ್ತೇವೆ. ಎಸ್. ಥ್ಯಾಂಕ್ ಯು ಮಹೇಶ್ ಶೆಟ್ರೆ. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ.